ಗುಜರಿಯಿಂದ ಸೃಷ್ಟಿಸಿದ ಅದ್ಭುತ ಕಾರು. ಆನಂದ್ ಮಹೇಂದ್ರ ಅವರನ್ನೇ ಸೆಳೆದ ಆ ಕಾರು. ಗುಜರಿ ವಸ್ತುಗಳಿಂದ ಆ ವ್ಯಕ್ತಿ ತಯಾರಿಸಿದ ಕಾರು ಆನಂದ್ ಮಹೇಂದ್ರ ಅವರನ್ನೇ ಸೆಳೆದಿದೆ. ಕಸದಿಂದ ರಸ ಸೃಷ್ಟಿಸುವ ಮೂಲಕ ಆ ವ್ಯಕ್ತಿ ಅದ್ಭುತವೊಂದನ್ನೇ ಸೃಷ್ಟಿಸಿದ್ದು, ಆ ವ್ಯಕ್ತಿಯ ಸಾಧನೆಗೆ ಇದೀಗ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ. ಆ ಕಾರನ್ನು ತಯಾರಿಸಿದ ವ್ಯಕ್ತಿ ಯಾರು? ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ತುಮಕೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಲು ಮರೆಯಬೇಡಿ. ಮಹಾರಾಷ್ಟ್ರದ ದೇವರಾಷ್ಟ್ರೆ ಗ್ರಾಮದ ದತ್ತಾತ್ರೇಯ ಲೋಹರ್ ಎಂಬುವರು ಈ ಅದ್ಭುತವನ್ನು ಸೃಷ್ಟಿಸಿದವರಾಗಿದ್ದಾರೆ. ತಮ್ಮ ಪುತ್ರನಿಗಾಗಿ ಅವರು ಕಾರೊಂದನ್ನು ತಯಾರಿಸಿದ್ದಾರೆ. ಹಾಳಾದ ವಸ್ತುಗಳನ್ನು ಬಳಸಿಕೊಂಡು ಈ ಕಾರನ್ನು ಅವರು ತಯಾರಿಸಿದ್ದು, ಇದೀಗ ಆ ಕಾರು ಎಲ್ಲರನ್ನೂ ಸೆಳೆಯುತ್ತಿದೆ. ದತ್ತಾತ್ರೇಯ ಲೋಹರ್ ಅವರು ಕಾರನ್ನು ತಯಾರಿಸುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಗಳು ಬಂದಿದ್ದು, ಜೊತೆಗೆ ಮಾಧ್ಯಮವೊಂದು ದತ್ತಾತ್ರೇಯ ಲೋಹರ್ ಜೊತೆಗೆ ನಡೆಸಿದ ಸಂದರ್ಶನದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ವಿಡಿಯೋವನ್ನು ಸ್ವತಃ ಆನಂದ್ ಮಹೇಂದ್ರ ಅವರು ಕೂಡ ನೋಡಿ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ದತ್ತಾತ್ರೇಯ ಲೋಹರ್ ಅವರಿಗೆ ಬೊಲೆರೋ ವಾಹನವನ್ನು ಗಿಫ್ಟ್ ನೀಡುವುದಾಗಿ ಘೋಷಿಸಿಕೊಂಡಿದ್ದಾರೆ. ದತ್ತಾತ್ರೇಯ ಅವರಿಗೆ ಬೊಲೆರೋ ಕಾರು ವಿನಿಮಯದ ಆಫರ್ ಕೂಡ ನೀಡಿದ್ದಾರೆ. ಹಾಗೂ ಆತನ ಆವಿಷ್ಕಾರ ಇತರರಿಗೆ ಮಾದರಿಯಾಗಲು ಮಹೇಂದ್ರ ರಿಸರ್ಚ್ ವ್ಯಾಲಿಯಲ್ಲಿ ಪ್ರದರ್ಶಿಸುವುದಾಗಿ ಭರವಸೆಯನ್ನು ಸಹ ನೀಡಿದ್ದಾರೆ. ಹಳೆಯ ಆಟೋ ರಿಕ್ಷಾದಂತೆ ಕಿಕ್ ಸ್ಟಾರ್ಟ್ ವ್ಯವಸ್ಥೆಯನ್ನು ಈ ಕಾರಿನಲ್ಲಿ ಅಳವಡಿಸಲಾಗಿದ್ದು, ಕನಿಷ್ಠ 5 ಮಂದಿಗೆ ಪ್ರಯಾಣಿಸಲು ಸಾಧ್ಯವಾಗುವಂತೆ ನಿರ್ಮಾಣ ಮಾಡಲಾಗಿದೆ. मग आता ह्याला कुठं तुम्हाला आतापर्यंत काय अडचण वगैरे गाडी चालवताना? काय नाही, काहीच नाही. एक नंबर वाटतं. बर, आणि टाकी किती लिटरची वापरली ती? टाकी 5 लिटरची. 5 लिटरची आहे का? आणि ती कुठल्या गाडीची आहे? ती इंजिनची आहे आपली. बर बर बर. हा 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 त्याची आहे का? बर बर बर. चला. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumukoru.com ಗೆ ಭೇಟಿ ನೀಡಿ.